ಆದರಿಲ್ಲಿರುವ ನಿನಗಿಲ್ಲ ಹೋಲಿಕೆ. ಆದಿಗುರು ಶಂಕರರ ತಪದ ಬಲವೇ ಸಾಕಾರ ನೀನಾದೆ ಜಗದಂಬಿಗೆ. ಎಲ್ಲೆಲ್ಲೂ ನೀನಿರುವೆ ಮೂಕಾಂಬಿಕೆ. ಕಲ್ಪನೆಗೆ ಮೀರಿದ ಕಲ್ಪಲತೆ ದಯಾರಸವಾಹಿನಿ ಧರ್ಮರತೆ. ಆದಿಶಕ್ತಿನಿ ಅಮೃತ ವರ್ಷಿಣಿ. ಆದಿಶಕ್ತಿನಿ ಅಮೃತ ವರ್ಷಿಣಿ. ಆದಿಶಕ್ತಿನಿ ಅಮೃತ ವರ್ಷಿಣಿ. ಅಂಬಾ ಶರಣೋ ಜಗಜನನಿ. ಎಲ್ಲೆಲ್ಲೂ ನೀನಿರುವೆ ಮೂಕಾಂಬಿಕೆ. ಆದರಿಲ್ಲಿರುವ ನಿನಗಿಲ್ಲ ಹೋಲಿಕೆ. ಆದಿಗುರು ಶಂಕರರ ತಪದ ಬಲವೇ ಸಾಕಾರ ನೀನಾದೆ ಜಗದಂಬಿಗೆ. ಎಲ್ಲೆಲ್ಲೂ ನೀನಿರುವೆ ಮೂಕಾಂಬಿಕೆ. ಜ್ಞಾನಗಂಗೆನೇ ಭಾರತಿ ಸರ್ವಶಕ್ತಿ ನೀ ಶಿವನ ಸತಿ. ಜ್ಞಾನಗಂಗೆನೇ ಭಾರತಿ ಸರ್ವಶಕ್ತಿ ನೀ ಶಿವನ ಸತಿ. ಸರಸಿಜಾಕ್ಷನ ಶ್ರೀಮತಿ. ಸರಸಿಜಾಕ್ಷನ ಶ್ರೀಮತಿ. ಮೂರು ಶಕ್ತಿಗಳ ಮೂರ್ತಿ. ಎಲ್ಲೆಲ್ಲೂ ನೀನಿರುವೆ ಮೂಕಾಂಬಿಕೆ. ಆದರಿಲ್ಲಿರುವ ನಿನಗಿಲ್ಲ ಹೋಲಿಕೆ. ಆದಿಗುರು ಶಂಕರರ ತಪದ ಬಲವೇ ಸಾಕಾರ ನೀನಾದೆ ಜಗದಂಬಿಗೆ. ಎಲ್ಲೆಲ್ಲೂ ನೀನಿರುವೆ ಮೂಕಾಂಬಿಕೆ. ಮುಂದೆ ಹಾಡಿದ್ದಾರೆ ದೇಶಭಕ್ತಿ ಗೀತೆ ಹಾಡ್ತಾರೆ. ವಿರಸವ ಮರೆತು ಸರಸದಿ ಬೆರೆತು ಅಭಿನವ ಭಾರತ ಕಟ್ಟೋಣ. ವಿರಸವ ಮರೆತು ಸರಸದಿ ಬೆರೆತು ಅಭಿನವ ಭಾರತ ಕಟ್ಟೋಣ. ತರತಮವಿಲ್ಲದ ಸಮರಸ ಭಾವದಿ ಸ್ವರ್ಗವನಿಲ್ಲೇ ರಚಿಸೋಣ. ಸ್ವರ್ಗವನಿಲ್ಲೇ ರಚಿಸೋಣ. ವಿರಸವ ಮರೆತು ಸರಸದಿ ಬೆರೆತು ಅಭಿನವ ಭಾರತ ಕಟ್ಟೋಣ. ವಿರಸವ ಮರೆತು ಸರಸದಿ ಬೆರೆತು ಅಭಿನವ ಭಾರತ ಕಟ್ಟೋಣ. ಮೇಲು ಕೀಳುಗಳ ಕಿತ್ತೊಗೆದು ಸರ್ವ ಸಮಾನತೆ ಸಾಧಿಸುವ. ಮೇಲು ಕೀಳುಗಳ ಕಿತ್ತೊಗೆದು ಸರ್ವ ಸಮಾನತೆ ಸಾಧಿಸುವ. ಏಳು ಬೀಳುಗಳ ಹಾದಿಯಲಿ. ಏಳು ಬೀಳುಗಳ ಹಾದಿಯಲಿ ಎದೆಗುಂದದೆ ನಾ ಮುನ್ನಡೆವ. ಎದೆಗುಂದದೆ ನಾ ಮುನ್ನಡೆವ. ವಿರಸವ ಮರೆತು ಸರಸದಿ ಬೆರೆತು ಅಭಿನವ ಭಾರತ ಕಟ್ಟೋಣ. ವಿರಸವ ಮರೆತು ಸರಸದಿ ಬೆರೆತು ಅಭಿನವ ಭಾರತ ಕಟ್ಟೋಣ. ಜಾತೀಯತೆಯನ್ನು ಕಿತ್ತೊಗೆದು ರಾಷ್ಟ್ರೀಯತೆಯನ್ನು ಬಲಪಡಿಸಿ. ಜಾತೀಯತೆಯನ್ನು ಕಿತ್ತೊಗೆದು ರಾಷ್ಟ್ರೀಯತೆಯನ್ನು ಬಲಪಡಿಸಿ. ಭಾವೈಕ್ಯದ ಹೊಂಬೆಳಕಿನಲಿ. ಭಾವೈಕ್ಯದ ಹೊಂಬೆಳಕಿನಲಿ ಕತ್ತಲ ಕಾಲ
ಸರಿಸೋಣ ಕತ್ತಲ ಕಾಲವ ಸರಿಸೋಣ ಕತ್ತಲ ಕಾಲವ ಸರಿಸೋಣ ವಿರಸವ ಮರೆತು ಸರಸದಿ ಬೆರೆತು ಅಭಿನವ ಭಾರತ ಕಟ್ಟೋಣ ತರತಮವಿಲ್ಲದ ಸಮರಸ ಭಾವದಿ ಸ್ವರ್ಗವನಿಲ್ಲೇ ರಚಿಸೋಣ ಸ್ವರ್ಗವನಿಲ್ಲೇ ರಚಿಸೋಣ ಸ್ವರ್ಗವನಿಲ್ಲೇ ರಚಿಸೋಣ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಕಂಡಿದ್ದು ಸುಳ್ಳು ಕಾಣದ್ದು ಸುಳ್ಳು ನಿಜ ಹೇಳಲು ಬಾಯಿಲ್ಲ ನನಗಿಲ್ಲಿ ದಿಕ್ಕಿಲ್ಲ ದೆಸೆಯಿಲ್ಲ ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ ಮತ್ತೆ ಹಗಲುಗಳೆಲ್ಲ ದುಃಖದ ನೆನಪುಗಳಾಗಿ ಪಾಪದ ಎತ್ತಿನ ಬಂಡಿಯ ಚಕ್ಕಡಿಯಾಗಿ ಈ ಕಾಲವೆಂಬ ಕೈಯಲ್ಲಿ ತಂಗಡಿಯಾಗಿ ಬಾಳೋದೇ ಇಲ್ಲಿ ದಿನ ದಿನಕ್ಕೂ ಕಥೆಗಳಾಗಿ ಕಾಣುತ್ತಮ್ಮ ಮನುಷ್ಯನಾಸೆಗಳೇ ಕಥೆಗಳಾಗಿ ಉರಿಯುತ್ತಮ್ಮ ವಿಧಿಯಾಟ ಹುಡುಗಾಟ ಹೆತ್ತವರೆದೆಯಲ್ಲಿ ಬೆಂಕಿಯ ಊಟ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಅರ್ಥವಿಲ್ಲದಿರುವ ಲೋಕ ನಮ್ಮದು ಇಲ್ಲಿ ಸ್ವಾರ್ಥ ಒಂದೇ ಬಡವನ ಆಳುವಂಥದು ಎಲ್ಲ ಇಲ್ಲಿ ಒಳ್ಳೆಯದು ಎಲ್ಲ ಕೆಟ್ಟದು ಬಂದ ಹಾಗೆ ಪಡೆಯೋದೇ ಆ ದೇವರು ಕೊಟ್ಟಿದ್ದು ನಂಬಿಕೆಯೇ ಇಂಥ ಊರು ಬಿಟ್ಟವರ ಕಾಯೋ ಊರುಗೋಲು ಆದರೆ ಮೂರು ಬಿಟ್ಟವರ ಮುಂದೆ ಬೂಢ ಮೇಲು ಅದು ಯಾರೋ ಬರೆದೋರು ಕಾಯದ ಮೇಲೆ ಬರೆ ಎಳೆದೋರು ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಕಂಡಿದ್ದು ಸುಳ್ಳು ಕಾಣದ್ದು ಸುಳ್ಳು ನಿಜ ಹೇಳಲು ಬಾಯಿಲ್ಲ ನನಗಿಲ್ಲಿ
ರೇಖೆಗಳಿಲ್ಲ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಬಹಳ ಉತ್ತಮವಾದ ಒಂದು ಹಾಡನ್ನು ಹಾಡಿದ್ದಾರೆ ರಾಧಾಕಾಂತ್ ಪಡಿ ಅವರು. ಇವತ್ತಿನ ಸಂಗೀತ ಸ್ಪರ್ಧೆಯ ಸಂಚಾಲಕರಾಗಿ ನಮ್ಮೊಂದಿಗೆ ಸಹಕರಿಸಿದಂತಹ ರಾಧಾಕಾಂತ್ ಪಡಿ ಅವರು ಬಹಳ ಒಂದು ಉತ್ತಮವಾದ ಮನಸ್ಸಿಗೆ ನಾಟುವಂತಹ ಒಂದು ಪದ್ಯವನ್ನು ಹೇಳಿ ಮನರಂಜಿಸಿದ್ದಾರೆ. ತುಂಬ ಹೃದಯ ವಂದನೆಗಳು ರಾಧಾಕಾಂತ್ ಪಡಿ ಅವರು. ಇನ್ನೊಬ್ಬರು ಭಜನೆಯಲ್ಲಿ ಭಜಕರಾಗಿ ನಮ್ಮನ್ನೆಲ್ಲರಿಗೂ ಸಹಕರಿಸುವಂತಹ ವಿಶ್ವನಾಥ್ ಎಲಿಯರ್ಪದವರು ಮುಂದಿನ ಹಾಡಿಗೆ ನಮ್ಮೆಲ್ಲರೂ ಕಿವಿಯಾಗೋಣ. ಅದಕ್ಕೆ ಮೊದಲು ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಗಣೇಶ್ ಸುವರ್ಣ ತುಂಬೆ ಅಧ್ಯಕ್ಷರು, ಬಿಜೆಪಿ ಹಿಂದುಳಿದ ವರ್ಗ ಮೋರ್ಚಾ ಮಂಗಳೂರು. ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಸರ್ ತಮಗೆ. ಅದೇ ರೀತಿ ಮುಂದೆ ವೇದಿಕೆಯಲ್ಲಿ ಸುಕೇಶ್ ಅಧ್ಯಕ್ಷರು, ಬಿಜೆಪಿ ಮಹಾಶಕ್ತಿ ಕೇಂದ್ರ ಪುದು ಇದರ ಅಧ್ಯಕ್ಷರಾಗಿದ್ದಾರೆ. ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಪಟ್ಟದಾಯಗ ನಟ್ಟುನ ಸ್ಥಿತಿ ಪನ್ಪುರಂಜನ ಬಾರಿ ಪೊರ್ಲುದ ಪದ್ಯ ಏನಿದೆ ವೇದಿಕೆಡೆ ವಿಶ್ವನಾಥ್ ಎಲ್ಲಿಯಾರ್ ಪದವ ಮೇರಿನ ಸೊರಟು ದುಂಬುಗು ಗೋಪಿನಾಥ್ ಬಗಾಂಬಿಲನ ಬಾರಿ ಪೊರ್ಲುದ ಸೊರಟು ಈ ಒಂದು ವೇದಿಕೆಡೆ ನನಾಥ ಮನರಂಜನೆ ಬರಲೇರು ಇತ್ತ ವೇದಿಕೆಡೆ ವಿಶ್ವನಾಥ್ ಎಲ್ಲಿಯಾರ್ ಪದವ್. ಪಟ್ಟದ ಯಗಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ದೇವೇರು ಪಂಪಿನ ಉಂಡುಂದು ನಂಬುನುಯ ನರಮಾನಿ ಕಾಸು ಮಲ್ಪುನ ಸೇನಯ ಆ ದೇವೆರಡ ನಟ್ಟುನುಯ ಪ್ರೀತಿ ತ್ಯಾಗೋಡು ಬದುಕಂಡ ಪುಂಡು ನಮ್ಮ ಹೊರಲ ಜೀವನ. ಪಟ್ಟದ ಯಗಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ದೇವೇರು ಪಂಪಿನ ಉಂಡುಂದು ನಂಬುನುಯ ನರಮಾನಿ. ಸ್ವಾರ್ಥೋದ ಸಂಗೂನು ಬುಡ್ಡು ಎಡ್ಡೆಪ್ಪು ಬಯಕಲಯ ಈ ಎಡ್ಡೆಪ್ಪು ಬಯಕಲಯ. ಧರ್ಮೋದ ಸಾದಿಡು ನಡೆದು ನಿಷ್ಠೆಡು ಬದುಕಲಯ ಈ ನಿಷ್ಠೆಡು ಬದುಕಲಯ. ಕಾಣಿಕ ದಿಂಜಿನ ದೈವ ಉಂತಿನ ನೆಲ ಒಂದು ಬಂಗಾರ ಸೇರಿ ಸತ್ವದ ಪೊರ್ಲುದ ಸ್ಥಾನ ಒಂದು ದೈವ ಶಕ್ತಿ ನಂಬಿಕೆಡೆ ನಂಬುಡು ಮಾತೆನಲ. ಪಟ್ಟದ ಯಗಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ದೇವೇರು ಪಂಪಿನ ಉಂಡುಂದು ನಂಬುನುಯ ನರಮಾನಿ. ದುಃಖೋದು ಮೂಲ ಕಾರಣ ಪೂರ ಆಸೆನೆ ನಂಗೆ ಪೂರ ಆಸೆನೆ. ಮದ ಏರಿ ಮಲ್ಲಾದಿಗೆ ದಯೆ ಭೂಮಿಗೆ ದಿನ್ನನೆ ಈ ಭೂಮಿಗೆ ದಿನ್ನನೆ. ತೂಪಿನ ಆರು ಮಾತ್ರ ಮಿತ್ತಿಡು ತೂವಂದುಲ್ಲೆರೆ ತೂದೂಲ ತೂವಂದಿಲೆಕ್ಕ ಮಲ್ತಂಡ ಮಿತ್ತಲೆ ತ್ವೆರಿ ದೈವ ಶಕ್ತಿ ನಂಬಿಕೆಡೆ ನಂಬುಡು ಮಾತೆನಲ. ಪಟ್ಟದ ಯಗಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ದೇವೇರು ಪಂಪಿನ ಉಂಟೊಂದು ನಂಬುನುಯ ನರಮಾನಿ. ಕಾಸು ಮಲ್ಪುನ ಸೇನಯ ಆ ದೇವೆರಡ ನಟ್ಟುನುಯ ಪ್ರೀತಿ ತ್ಯಾಗೋಡು ಬದುಕಂಡ ಪುಂಡು ನಮ್ಮ ಕೊರ್ಲ ಜೀವನ. ಪಟ್ಟದ ಯಗಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ದೇವೇರು ಪಂಪಿನ ಉಂಡುಂದು ನಂಬುನುಯ ನರಮಾನಿ. ಆಹಾ 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 ಓ
ಶ್ರೀಮಂತ ಇತ್ತಂಡಲ್ಲ ಅವೊಂಜಿ ಶ್ರೀಮಂತಿಗೆ ಖಾಲಿ ನೆಪಗ ಮಾತ್ರ ನಮಗೆ ಉಪ್ಪುನಿ ನಮ್ಮ ಸಂಸ್ಕೃತಿ ನಮ್ಮ ಗುಣ ನಡತೆಡು ಮಾತ್ರ ಉಪ್ಪುನಿ ಪನ್ಮಡ ಬಾರಿ ಪೊರ್ಲುದ ಅರ್ಥಪೂರ್ಣ ಪದ್ಯ ವಿಶ್ವನಾಥ ಇಲ್ಲಿಯರ್ ಬರ ಜೋರೈನ ಕೈತಾಡಿದ ಬರುಟು ಅವರಿಗೆ ಸೊಲ್ಮೆಲೆನ ಸಂದಾಯ್ತ ಮನ್ಪುಕ ದುಮ್ಮುಗು ನನೊಂಜಿ ಪದ್ಯ ಬಾರಿ ಪೊರ್ಲುದ ವಿಷ್ಣುವರ್ಧನ್ ದತ್ತ ಕರ್ಣನ ಪದ್ಯನು ಪನ್ಪುನಂಚಿನ ಇವೊಂಜಿ ರಾಧಾಕಾಂತ್ ಪಡ್ಯಾರ್ ದೊಟ್ಟಿಗೆ ಯಾನೊಟ್ಟಿಗೆ ಸಾತಾದುಲ್ಲ ಎಂಗ್ಲ ಮಾತ ಕೈ ಆಶೀರ್ವಾದ ಹೊರಟು ಇವೊಂಜಿ ಕಾರ್ಯಕ್ರಮನು ಎಂಗ್ಲೊಟ್ಟಿಗೆ ಸೇರೋಡ್ ಪಂಡದು ವಿನಂತಿನ ಮಲ್ತದಲ್ಲ. ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ನಿನ್ನಂತರಾಗವ ಅವರೇನು ಬಲ್ಲರು ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಗೂ ಆಧಾರವಾದೆ ಆ ಕರ್ಣನಂತೆ. ಬಾಳೆಂಬ ಆಟದಿ ಚೆಂಡಂತೆ ಎಲ್ಲರೂ ತನ್ನಾಸೆಯಂತೆಯೇ ಆಡೋದು ದೇವರು. ಬಾಳೆಂಬ ಆಟದಿ ಚೆಂಡಂತೆ ಎಲ್ಲರೂ ತನ್ನಾಸೆಯಂತೆಯೇ ಆಡೋದು ದೇವರು. ಇಂದೆಲ್ಲ ನಾಳೆ ಸಾಯೋದು ಎಲ್ಲರೂ ಏನಾದರೇನೀಗ ನಿನ್ನನ್ನು ಮರೆಯರು. ಪ್ರೀತಿಯಲ್ಲಿ ಸುಖವುಂಟು ಸ್ನೇಹದಲ್ಲಿ ಹಿತವುಂಟು ತ್ಯಾಗಕ್ಕೆ ಫಲವುಂಟು ನಿನಗೊಂದು ಬೆಲೆಯುಂಟು. ಪ್ರೀತಿಯಲ್ಲಿ ಸುಖವುಂಟು ಸ್ನೇಹದಲ್ಲಿ ಹಿತವುಂಟು ತ್ಯಾಗಕ್ಕೆ ಫಲವುಂಟು ನಿನಗೊಂದು ಬೆಲೆಯುಂಟು. ಬಂಗಾರದಂತ ಗುಣವು ನಿನ್ನಲ್ಲಿ ಇರುವಾಗ
ಬಾಳೆಂಬ ಹೋರಾಟದಲ್ಲಿ ಸೋಲೆಂಬುದೆಲ್ಲುಂಟು. ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ. ಥ್ಯಾಂಕ್ ಯು. ಸಹ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಿದ ನರಜಿ ಬಾರಿ ಪುರ್ಲುದ ಪದ್ಯ ಒಳಿತು ಮಾಡು ಮರುಷ ನೀನಿರುದು 3 ನಿಮಿಷ ಬಾರಿ ಪುರ್ಲುದ ಪದ್ಯನು ರಾಧಾಕಾಂತ್ ಬಡಿಯಾರ್ ಮೇರ ಪುರ್ಲುದ ಸೊರಟು ನಮಗಿದ್ದ ಕೇಂದ್ರಲ್ಲ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಸಂತೆ ನಗು ನಗುತ್ತ ಬಾಳಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಗೆ ಹೋಗಬೇಕು. ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೀಳು ಜನಕ. ಇಲ್ಲೇ ಕಾಣಬೇಕು ಉಸಿರಿರು ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಇಲ್ಲೇ ಕಾಣಬೇಕು ಉಸಿರಿರು ಕೊನೆ ತನಕ. ನಾನು ನಾನು ಎಂದು ನೀ ಮೆರೆಯಬ್ಯಾಡ ಮೂಢ. ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ನಾನು ನಾನು ಎಂದು ನೀ ಮೆರೆಯಬ್ಯಾಡ ಮೂಢ. ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ದ್ವೇಷವೆಂಬ ವಿಷವ ಸುರಿಯ ಬ್ಯಾಡ ಮೂಢ. ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ನೋಡ. ಮನುಜನಾಗಿ ಬಾಳ ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ
ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ, ನೀನಿರೋದು 3 ದಿವಸ. ಒಳಿತು ಮಾಡು ಮನುಷ್ಯ, ನೀನಿರೋದು 3 ದಿವಸ. ಯಾವ ಕವಿಯು ಬರೆಯಲಾರ, ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ, ಬರೆಯಲಾರ. ನಿನ್ನ ಕವಿತೆ ಎಂಥ ಕವಿತೆ, ರಸಿಕರಾಡೋ ನುಡಿಗಳಂತೆ. ನಿನ್ನ ಕವಿತೆ ಎಂಥ ಕವಿತೆ, ರಸಿಕರಾಡೋ ನುಡಿಗಳಂತೆ. ಮಲ್ಲೆ ಹೂವು ಅರಳಿದಂತೆ, ಚಂದ್ರಕಾಂತಿ ಚೆಲ್ಲಿದಂತೆ. ಮಲ್ಲೆ ಹೂವು ಅರಳಿದಂತೆ, ಚಂದ್ರಕಾಂತಿ ಚೆಲ್ಲಿದಂತೆ. ಜೀವ ಜೀವ ಅರಿತು ಬೆರೆತು ಸುಖವ ಕಾಣುವಂತೆ ಯಾವ ಕವಿಯು ಬರೆಯಲಾರ, ಒಲವಿ. ಥ್ಯಾಂಕ್ ಯು. ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ, ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ, ಚಂದ್ರನೊಬ್ಬ, ರಾಜನೂ ಒಬ್ಬ, ಈ ರಾಜನೂ ಒಬ್ಬ. ಹಾಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಹೇಳ್ತೈತೆ ಮತ್ತೆ ಹೇಳ್ತೈತೆ, ನೀನೇ ರಾಜಕುಮಾರ. ಭಾರತ ಮಾತೆ ನೆಮ್ಮದಿಯ ನಿಟ್ಟಿಸಿರು ಬಿಡುವುದರಲ್ಲಿ ಸಂಶಯವಿಲ್ಲ. ಇಷ್ಟು ಹೇಳುತ್ತಾ ನನ್ನೆರಡು ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ವಿಭಾಗ್ ಜೆ ಸ್ಪರ್ಧಾಳು ವಿಭಾಗ್ ಜೆ ಇದೀಗ ವೇದಿಕೆಯಲ್ಲಿ. ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ವಿಭಾಜಿ. ನಾನು ಇಂದು ಆಪರೇಷನ್ ಸಿಂಧೂರ ಸೇನೆಯ ವೀರ ಸಾಹಸ ಎಂಬ ವಿಷಯದ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ಆಪರೇಷನ್ ಸಿಂಧೂರ್ ಪಹಲ್ಗಾಮ್ನ ಕ್ರೂರ ಹತ್ಯಾಕಾಂಡಕ್ಕೆ ಭಾರತ ನೀಡಿದ ಉತ್ತರವಾಗಿತ್ತು. 22 ಏಪ್ರಿಲ್ 2025ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪುರುಷ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಧರ್ಮ ಕೇಳಿ ನಡೆದ ಭಯೋತ್ಪಾದಕ
ತರಬೇತಿ ಕೇಂದ್ರ, ಪಾಕ್ ಅಫ್ಘಾನ್ ಗಡಿಯಲ್ಲಿ ಉಗ್ರರ ಲಾಂಚ್ ಪ್ಯಾಡ್, ಬಲೂಚಿಸ್ತಾನಲ್ಲಿ RDAX ಸಂಗ್ರಹ ಪ್ರವೇಶ ಕೇಂದ್ರ ಇವೆಲ್ಲವನ್ನು ನಾಶ ಮಾಡಿದರು. ಇದು ಪಹಲ್ಗಾಮಿನಲ್ಲಿ ಗಂಡನನ್ನು ಕಳೆದುಕೊಂಡ ವಿಧವೆಯರ ಕಣ್ಣೀರಿಗೆ ಉತ್ತರವಾಗಿತ್ತು. ಭಾರತೀಯ ಸೇನೆ ಗುಪ್ತಚರ ವಿಭಾಗ ಮತ್ತು ಗಗನ ಸೇನೆಯು ಸೇರಿ ಒಂದು ವೇಗದ ಬುದ್ಧಿವಂತ ಕಾರ್ಯಾಚರಣೆಯನ್ನು ರೂಪಿಸಿತು. ಕೇವಲ 72 ಗಂಟೆಗಳಲ್ಲಿ ಈ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಲಾಯಿತು. ಸಿಂಧೂರ್ ಆಪರೇಷನ್ನಲ್ಲಿ ನಾರಿ ಶಕ್ತಿಯ ಧೈರ್ಯ, ಶೂರತೆ ಪ್ರಮುಖವಾಯಿತು. ವ್ಯೋಮಿಕಾ ಸಿಂಗ್ ಭಾರತೀಯ ಗಗನ ಸೇನೆಯ ಒಂದು ಧೀರ ಫೈಟರ್ ಪೈಲಟ್. ಮಧ್ಯರಾತ್ರಿಯಲ್ಲಿ ಎತ್ತರದ ಹಿಮ ಪರ್ವತಗಳ ಮಧ್ಯೆ ಫೈಟರ್ ಜೆಟ್ಟಿನಲ್ಲಿ ಉಗ್ರರ ತಾಣದ ಮೇಲೆ ನಿಖರವಾದ ದಾಳಿಯನ್ನು ಮಾಡಿದರು. ಈ ದಾಳಿಯಿಂದ ಉಗ್ರರ ಪ್ರಮುಖ ತಾಣಗಳು ನೆಲಸಮವಾದವು. ವ್ಯೋಮಿಕಾ ಸಿಂಗ್ ಇಂದು ಯುವ ಪೀಳಿಗೆಗೆ ಪ್ರೇರಣೆ ಹಾಗೂ ಶಕ್ತಿಯ ಸ್ಫೂರ್ತಿಯಾಗಿದ್ದಾರೆ. ಸಿಂಧೂರ್ ಆಪರೇಷನ್ನಲ್ಲಿ ಮಿಂಚಿದ ಇನ್ನೊಂದು ನಾರಿ ಶಕ್ತಿ ಸೋಫಿಯಾ ಖುರೇಶಿ. ಪಾಕಿಸ್ತಾನದಲ್ಲಿನ ಭಾರತೀಯ ಮೂಲದ ಪತ್ರಕರ್ತೆ ಹಾಗೂ ಗುಪ್ತಚರ ಅಧಿಕಾರಿ. ತನ್ನ ಧರ್ಮಕ್ಕಿಂತಲೂ ದೇಶ ಪ್ರೇಮ ದೊಡ್ಡದು ಎಂಬುದು ಸಾಬೀತುಪಡಿಸಿದ ಮಹಿಳೆ. ಪಹಲ್ಗಾಮ್ ದಾಳಿಯ ನಂತರ ಯುದ್ಧಕ್ಕೆ ತಯಾರಾಗಿ ಉಗ್ರರ ತಾಣದ ನಿಖರ ಮಾಹಿತಿಯನ್ನು ಭದ್ರತಾ ಪಡೆಗಳಿಗೆ ನೀಡಿದರು. ಹಿಂದುಳಿದ ನಾಡಿನಲ್ಲಿ ಮುಸ್ಲಿಂ ಹೆಣ್ಣು ಮಗುವಾದರೂ ಭಾರತಕ್ಕಾಗಿ, ದೇಶಕ್ಕಾಗಿ ತನ್ನ ಬದುಕನ್ನೇ ಮುಡುಪಾಗಿಟ್ಟರು. ಪಾಕಿಸ್ತಾನದ ಉಗ್ರರೇ, ಕಿವಿ ತೆರೆದು ಕೇಳು ಶತ್ರು, ನೀವೆಷ್ಟು ಪ್ರಯತ್ನಿಸಿದರೂ ಇದು ಭಾರತೀಯ ಸೇನೆ. ನಾವು ನಿರಾಶೆಗೊಳ್ಳುವುದಿಲ್ಲ. ನಾವು ಮನೆಗೆ ನುಗ್ಗಿ ದಾಳಿ ಮಾಡಿದ್ದೇವೆ, ಇನ್ನು ಮತ್ತಷ್ಟು ಒಳಗೆ ನುಗ್ಗಿ ದಾಳಿ ಮಾಡುತ್ತೇವೆ. ನೆನಪಿರಲಿ ಉಗ್ರರೇ, ನೆನಪಿರಲಿ. ಭಾರತದ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿ ಅವರ ಮಾತಿನಂತೆ ಭಾರತ ಈಗ ಹೇಳುತ್ತದೆ, ನಾವಾಗಿ ಮೊದಲು ದಾಳಿ ಮಾಡುವುದಿಲ್ಲ, ಆದರೆ ನೀವಾಗಿ ಮೊದಲು ದಾಳಿ ಮಾಡಿದರೆ ನಾವು ಸುಮ್ಮನಿರುವುದಿಲ್ಲ. ಪಾಕಿಸ್ತಾನವು ಜಾಗ್ರತೆಯಿಂದಿರಲಿ, ಏಕೆಂದರೆ ಇತಿಹಾಸದಲ್ಲಿ ಒಂದಾದ ಪಾಕಿಸ್ತಾನವು ಮುಂದೊಂದಿನ ನಾಶವಾಗಬಹುದು. ಜೈ ಹಿಂದ್. ಮತ್ತೊಮ್ಮೆ ಮಗದೊಮ್ಮೆ ಜೈ ಹಿಂದ್, ಜೈ ಭಾರತಾಂಬೆ, ವಂದೇ ಮಾತರಂ. ಕನಿಷ್ಠ ಮನೋಜ್ ಇವರಿಗೆ ಈಗಾಗಲೇ 2 ವಿಭಾಗದ ಸ್ಪರ್ಧೆ ಮುಗಿದಿರುತ್ತದೆ, ಭಾಷಣ ಸ್ಪರ್ಧೆ ಮುಗಿದಿರುತ್ತದೆ. ಇದೀಗ ಭಾಗವಹಿಸಿದಂತಹ ಎಲ್ಲ ಸ್ಪರ್ಧಾಳುಗಳಿಗೆ ಭಾಗವಹಿಸಿದಂತಹ ಜೂನಿಯರ್ ವಿಭಾಗದಲ್ಲಿ ಭಾಗವಹಿಸಿದಂತಹ ಕ್ರಮ ಸಂಖ್ಯೆ 1 ಭವಿತ್ JK ದಯವಿಟ್ಟು ವೇದಿಕೆ ಬನ್ನಿ. ಪ್ರಶಸ್ತಿ ಪತ್ರವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ರಾಜಶ್ರೀ ಪುಟ್ಟ ಪುಟಾಣಿಗಳ ಈ ಒಂದು ವೇದಿಕೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. 5ರಿಂದ 7 ವಿಭಾಗದ 7ನೇ ತರಗತಿ ವಿಭಾಗದ ಸ್ಪರ್ಧೆಯಲ್ಲಿ ಸುಮಾರು 50ಕ್ಕಿಂತಲೂ ಅಧಿಕ ಮಂದಿ ಭಾಗವಹಿಸಿದ್ದಾರೆ. ಕೇವಲ 12 ವ್ಯಕ್ತಿಗಳನ್ನು ಮಾತ್ರ ನಾವು ಅಂತಿಮವಾಗಿ ಆಯ್ಕೆ ಮಾಡಿದ್ದೇವೆ. ಇದೀಗ 2ನೇ ಸ್ಪರ್ಧಾಳು ಕ್ರಮ ಸಂಖ್ಯೆ 2 ರಾಜಶ್ರೀ. ದಯವಿಟ್ಟು ಬನ್ನಿ. ಭಾಗವಹಿಸಿದ್ದ ರಾಜಶ್ರೀ ಹೆಸರು ಹೇಳಿದ ತಕ್ಷಣ ಬನ್ನಿ. ಮಹೇಶ್ ಶ್ರೀರಾಮ್ ಬನ್ನಿ. ಅವರ ಇಂಥವರು ಇದರಲ್ಲಿ ಬಂದು ತಗೊಳ್ಳಿ. ಮಹೇಶ್ ಶ್ರೀರಾಮ್, ಆಯುಷ್ NP, ಅಜಿಂತ್ಯ, ದ್ರಿಯಾ ಜೆ ಪೂಜಾರಿ, ಅನ್ಶಿತ್ ಆಳ್ವ ಒಮ್ಮೆ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ತಕ್ಷಣ್ ಆಚಾರ್ಯ ಉಳ್ಳಾಲ, ಜಸ್ವಿ ಆಳ್ವ,
ಹಿಮಾನಿ ಎಚ್ ಕೆ. ಅದೇ ರೀತಿ ಲವಿಶಾ ಆರ್. ಭಾಗವಹಿಸಿದಂತಹ ಸ್ಪರ್ಧಾಳುಗಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಿದ್ದೇವೆ. ಎಲ್ಲ ಭಾಗವಹಿಸಿದ ಸ್ಪರ್ಧಾಳುಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಜೂನಿಯರ್ ವಿಭಾಗದ ಸ್ಪರ್ಧೆಯಲ್ಲಿ ವಿಜೇತರಿಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಜೇತರ ಪಟ್ಟಿಯನ್ನು ಘೋಷಣೆ ಮಾಡಲಿಕ್ಕಿದ್ದೇವೆ. ಇದೀಗ ಸ್ಪರ್ಧಾಳುಗಳಿಗೆ ಸ್ಮರಣಿಕೆಯನ್ನು ನೀಡಿ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ಸುನೀಕ್ಷಾ ಪೂಜಾರಿ ಮಾನಾಡು, ಮೂಡಬಿದ್ರೆ. ಶಾರ್ವರಿ ಶಾನ್ವಿ ಶೆಟ್ಟಿ. ಆಕ್ಷೋಭ್ಯ. ಕಲಾವಿದರು ತಮ್ಮ ವಿಶೇಷವಾದಂತಹ ಕಲಾ ಪ್ರೌಢಿಮೆಯನ್ನು ಮೆರೆದಿದ್ದಾರೆ. ಉತ್ತಮ ಭಾಷಣದ ಮೂಲಕ ರಾಷ್ಟ್ರಭಕ್ತಿಯನ್ನು ತೋರ್ಪಡಿಸಿದ್ದಾರೆ. ಬನ್ನಿ ಜೂನಿಯರ್ ವಿಭಾಗದ ಆಕ್ಷೋಭ್ಯ ಅಂತ ಶ್ರೀಧಾ ಐಎಸ್. ಶ್ರಾವ್ಯ ಅಭಿನಂದಿಸೋಣ ಒಮ್ಮೆ ಜೋರಾದ ಚಪ್ಪಳ ಮೂಲಕ. ನಿಹಾರಿಕಾ ಬನ್ನಿ. ವಿಹಾನ್ ಸಾಲ್ಯ. ಹಂಸಿನಿ ಅಸೇಗೋಡಿ. ಜೂನಿಯರ್ ವಿಭಾಗದ ಪ್ರಿಯ ಜೆ ಪೂಜಾರಿ. ಹಂಸಿನಿ ಅಸೇಗೋಡಿ. ನಿನಾದ್ ಕೈಲಗಡ. ವಿಭಾಜೆ. ಕನಿಷ್ಕಾ ಮನೋಜ್. ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಮುಂದಿನ ದಿನಗಳಲ್ಲಿ ಒಂದಷ್ಟು ಅವಕಾಶಗಳು ನಮ್ಮ ಬಾಗಿಲಿಗೆ ಬರಲಿ ಎನ್ನುವಂಥದ್ದೇ ನಮ್ಮ ಈ ಪ್ರಾರ್ಥನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು 2 ವಿಭಾಗದ ವಿಜೇತರ ಘೋಷಣೆಯನ್ನು ಮಾಡಲಿದ್ದೇವೆ. ಇದು ಶೇಖರ್ ಅನೇಕ ಪ್ರಶಸ್ತಿಗಳನ್ನು ತಮ್ಮ ಮೂಡಿಗೇರಿಸಿಕೊಂಡಂತಹ ನಾಟಕ ಕಲಾವಿದರಾಗಿ ಕಲಾಭಿಮಾನಿ ಬಂಧುಗಳ ಮನಸ್ಸುಗೊಂಡಂತಹ ಒಬ್ಬ ಅಪ್ರತಿಭ ಕಲಾವಿದ, ಶಿಕ್ಷಕರಾಗಿ ಕೂಡ ತಮ್ಮ ಸೇವೆ ಸಲ್ಲಿಸುತ್ತಾ ಬಂದಿರುವಂತಹ ಇಂದು ಶೇಖರ್ ಇವತ್ತಿನ ತೀರ್ಪುಗಾರರಾಗಿ ಸಹಕರಿಸಿದ್ದಾರೆ. ಒಮ್ಮೆ ಅವರಿಗೆ ಅಭಿಮಾನದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ, ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಅದೇ ರೀತಿ ಇನ್ನೋರ್ವ ತೀರ್ಪುಗಾರರಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ತಮ್ಮ ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವಂತಹ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬೀರಿಕೋಟೆಕಾರ ಇವರ ಅಧ್ಯಕ್ಷರಾಗಿ ಇರುವಂತಹ ಆಶಿಕ್ ಮಾಡು ಅವರಿಗೆ ಕೂಡ ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಇವತ್ತಿನ ಕಾರ್ಯಕ್ರಮದ ತೀರ್ಪುಗಾರರಾಗಿ ವಿಶೇಷ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವುದು ಅವರ ಹೆತ್ತವರಿಗೂ ಶಾಲೆಯದು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ನಮಗೆ ಭಾಷಣ ಸ್ಪರ್ಧೆಯಲ್ಲಿ ನಮಗೆ ಬಹಳಷ್ಟು ವಿಡಿಯೋಗಳು ಬಂದಿದೆ. ನಮಗೆ ಒಂದು
ಮೊನ್ನೆ ಆದಿತ್ಯವಾರದಿಂದ ಮೊದಲು ಒಂದು 2 ದಿವಸ ಶುಕ್ರವಾರ ಗುರುವಾರ 3 ವಿಡಿಯೋ ಮಾತ್ರ ಬರ್ತಿದ್ದೆ ನನಗೆ ಜೂನಿಯರ್ ವಿಭಾಗದಲ್ಲಿ. ನನಗೆ ಸಹ ತುಂಬಾ ಟೆನ್ಷನ್ ಆಗಿದ್ದು ಮಕ್ಕಳು ಯಾವುದು ಸಹಕರಿಸ್ತಿಲ್ಲ ಅಂತ. ಶುಕ್ರವಾರ ಶನಿವಾರ ಬರುವಾಗ 48 ವಿಡಿಯೋಗಳು ಬಂದು ನನ್ನೊಂದಿಗೆ ಸಹಕರಿಸ್ತೀನಿ. ನಿಮ್ಗೆಲ್ಲರಿಗೂ ನಾನು ತುಂಬುವುದಾದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮೆಲ್ಲ ತೀರ್ಪುಗಾರರು ಸೇರಿಕೊಂಡು 12 ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅದಕ್ಕಾಗಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವಿಜಯ ಸಿಂಧೂರ ಕಾರ್ಯಕ್ರಮಕ್ಕೆ ತುಂಬುವುದಾದ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ತೀರ್ಪುಗಾರ ಈ ಕಾರ್ಯಕ್ರಮದ ಬಗ್ಗೆ 2 ಮಾತುಗಳನ್ನು ತಾವು ಮಾಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ನನ್ನ ಆತ್ಮೀಯ ಮಿತ್ರ ಸಾರ್ವಜನಿಕ ಗಣೇಶ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ವಿಶ್ವ ಹಿಂದೂ ಪರಿಷತ್ನಲ್ಲಿ ಪ್ರಮುಖ ಒಂದು ವ್ಯವಸ್ಥೆಯನ್ನು ಮಾಡಿ ಒಳ್ಳೆಯ ವಾಗ್ಮಿಯಾಗಿ ನನ್ನೊಂದಿಗೆ ಇದ್ದಂತಹ ಆಶಿಕ್ ಮಾಡೋರು ಈ ಕಾರ್ಯಕ್ರಮದ ಬಗ್ಗೆ ತನ್ನ ತೀರ್ಪುಗಾರರ ಬಗ್ಗೆ 2 ಮಾತುಗಳನ್ನು ತಾವು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದ್ರೆ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಮಕ್ಕಳಿಗೋಸ್ಕರ ಮಾಡುವಂಥದ್ದು. ಯಾಕೆಂತ ಹೇಳಿದ್ರೆ ನಾವೆಲ್ಲ ಏನು ಮಾತಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಯಾರು ಕೇಳಿದ್ರೆ ಸಂಘ ಸಂಸ್ಥೆಗಳು ಮಾಡಿದಂಥ ಕಾರ್ಯಕ್ರಮಗಳು ಇವತ್ತು ಅದು ಕಡಿಮೆ ಆಗಿದೆ. ಅದು ಜಾಸ್ತಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಕ್ಕಳಿಗೋಸ್ಕರ ನಡೆಸುವಂಥ ಕಾರ್ಯಕ್ರಮಗಳು ಅದು ಬಹಳ ಉತ್ತಮ ಅನ್ನುವಂಥ ನನ್ನ ಅಭಿಪ್ರಾಯ. ಸದಾ ಸೇವೆ ಅನ್ನುವಂಥ ಕಾರ್ಯವನ್ನು ಇಟ್ಟುಕೊಂಡು ಅದರ ಜೊತೆಯಲ್ಲಿ ಮಕ್ಕಳಿಗೋಸ್ಕರ ಈ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಇಟ್ಟಿರುವಂಥದ್ದು ಬಹಳ ಹೆಮ್ಮೆ ವಿಷಯ. ಅದರ ಜೊತೆಯಲ್ಲಿ ಸಿಂಧೂರ ಕಾರ್ಯಕ್ರಮ ಅದರ ವಿಚಾರವನ್ನು ಇಟ್ಟುಕೊಂಡು ಭಾಷಣ ಸ್ಪರ್ಧೆಯನ್ನು ಇಟ್ಟಿರುವಂಥದ್ದು ಬಹಳ ಸಂತೋಷದ ವಿಷಯ. ಅದಕ್ಕೆ ಅಭಿನಂದನೆಗಳನ್ನು ಬಗ್ಗೆ ತಿಳಿಸ್ತೇನೆ. ಹಿರಿಯರಾದಂಥ ಸರ್ ಇದ್ದಾರೆ, ಅವರಿಗೂ ಕೂಡ ನಾನು ಅತ್ಯಂತ ಪ್ರೀತಿಯ ವಂದನೆಗಳನ್ನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅವರ ಎಕ್ಸ್ಪೀರಿಯನ್ಸು ನನ್ನ ಏಜು ಅದು ಅವರ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. ಅವರ ಪರವಾಗಿ ನಾನು ಮಾತಾಡಬೇಕು ಅಂತ ಹೇಳಿದ್ರು. ಅವರ ಆಶೀರ್ವಾದಗಳನ್ನು ಕೇಳ್ತಾ 1-2 ಮಾತು ಹೇಳ್ತೇನೆ. ಯಾರು ಬೇಸರ ಮಾಡ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ಇಲ್ಲಿರುವವರಲ್ಲಿ ಕೊನೆಗೆ ನಾವು ಇಷ್ಟ ಆಗುವಂತ 6 ಜನರಿಗೆ ಮಾತ್ರ ಪ್ರೈಸ್ ಬಂದವರಿಗೆ, ಉಳಿದವರೆಲ್ಲ ಹೇಳ್ತಾರೆ ಆಯ್ ಗೋಯ್ ಮಾರ ಚಾಯ್ ಆಯ್ ಎಂಗ್ಲೆ ಗೋರ್ಚೆ ಮಾರ, ನನಗೆ ಹೋಗಿ ಆಂಟಿ ಬೈತೀರಿ ಆಯ್ ಎಂಗ್ಲೆ ಗೋರ್ಚೆ ಮಾರ. ಇದು ಇದ್ದದ್ದೇ ಸಮಸ್ಯೆ. ಯಾಕಂತ ಹೇಳಿದ್ರೆ ನಾವು ಕೂಡ ಸಣ್ಣದಿರುವಾಗ ಶಾಲೆಗಳಲ್ಲಿ ಅದು ಸಂಘ ಸಂಸ್ಥೆಗಳಲ್ಲಿ ಹೀಗೆ ಕಾಂಪಿಟಿಷನ್ಗೆ ಹೋದವರು ಸಿಕ್ಕಿದ ಖುಷಿ ಆಗ್ತದೆ, ಸಿಕ್ಕಿದ್ದಾಗ ಬೇಸರ ಆಗ್ತದೆ. ಆದ್ರೆ ಇವತ್ತೇನಾಗಿದೆ ಅಂತ ಕೇಳಿದ್ರೆ ಮಕ್ಕಳಿಗೆ ತೃತೀಯ ಬಹುಮಾನ ಅಂದ್ರೆ ಬೇಸರ ಆಗ್ತದೆ. ಹೇಗೆ ನನಗೆ ದ್ವಿತೀಯ ಸಿಗ್ಲಿಲ್ಲ ಅಂತ ಹೇಳಿ, ದ್ವಿತೀಯ ಸಿಕ್ಕಿದ್ರೆ ಆಗ್ತದೆ ನನಗೆ ಫಸ್ಟ್ ಸಿಗ್ಲಿಲ್ಲ ಅಂತ ಹೇಳಿ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತ ಕೇಳಿದ್ರೆ ನಾನಿವತ್ತು ನಿಂತ್ಕೊಂಡು ಮಾತಾಡ್ತಿರ್ಬೋದು, ಅದು ನಿಮ್ಗೂ ಗೊತ್ತಿರಲಿ. ನಾನು ಪ್ರತಿಭಾಕಾರನಿಗೆ ಹೋಗಿದ್ದೆ ನಾಟಕಕ್ಕೋ ರಸಪ್ರಶ್ನೆಗೋ, ಬಟ್ ಯಾವತ್ತೂ ಕೂಡ ಭಾಷಣ ಸ್ಪರ್ಧೆಗೆ 1ರಿಂದ 10ನೇ ತನಕ ನಾನು ಹೋಗಲೇ ಇಲ್ಲ. ನಾನು ಪ್ರತಿಭಾಕಾರದಲ್ಲಿ ಭಾಗವಹಿಸಲೇ ಇಲ್ಲ. ನನ್ನನ್ನು ಶಾಲೆಯಿಂದ ಕಳಿಸಲೇ ಇಲ್ಲ. ಅಂಥವ ಇವತ್ತು ಏನೋ ಒಂದು ಸಣ್ಣ ಪುಟ್ಟ ಮಾತಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ಇವತ್ತು ವಿಡಿಯೋ ಕಳಿಸಿದ ಮಕ್ಕಳಿರ್ಬೋದು, ಇಲ್ಲಿ ಪ್ರೈಸ್ ಸಿಗದ ವಿದ್ಯಾರ್ಥಿಗಳಿರ್ಬೋದು, ಯಾವ ನಿರಾಶೆಗೊಳ್ಳಬೇಡಿ. ಎಲ್ಲರಿಗೂ ಕೂಡ ಮುಂದಕ್ಕೆ ಅವಕಾಶ ಇದೆ. ಪ್ರಯತ್ನ ಪಟ್ಟರೆ ಯಾವಾಗ ಬೇಕಾದರೂ ಏನನ್ನೂ ಕೂಡ ಸಾಧನೆ ಮಾಡಬಹುದು. ಅದರಿಂದಾಗಿ ಯಾರು ಕೂಡ ನಿರಾಶರಾಗಬೇಡಿ, ಮುಂದಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ತಿಳಿದ್ರೆ ಟಫ್ ಕಾಂಪಿಟಿಷನ್ ಇದೆ. ಯಾಕೆಂದ್ರೆ ಎಲ್ಲರೂ ಒಂದೇ ರೀತಿ ಮಾತಾಡ್ತಾರೆ, ಒಳ್ಳೆಯದಾಗಿ ಮಾತಾಡ್ತಾರೆ, ಎಕ್ಸ್ಪ್ರೆಷನ್ ಕೊಟ್ಟು ಮಾತಾಡ್ತಾರೆ, ಸ್ಪಷ್ಟತೆಯನ್ನು ಇಟ್ಕೊಂಡು ಮಾತಾಡ್ತಾರೆ. ಆದ್ರಿಂದಾಗಿ ಎಲ್ಲರಿಗೂ ಕೂಡ ಗೆಲ್ಲುವಂತ ಅವಕಾಶ ಇದೆ. ಮತ್ತು ಯಾರು ಇವತ್ತು ಪ್ರೈಸ್ ಸಿಗುವುದಿಲ್ಲ ಅವರು ಬೇಸರ ಪಡ್ಕೊಳ್ಬೇಡಿ. ಮುಂದಕ್ಕೆ ನಿಮಗೂ ಕೂಡ ಅವಕಾಶಗಳಿದ್ದಾವೆ, ಕಲೀರಿ. ಮತ್ತೆ ಒಂದು ನಾನು ಹೇಳ್ತೇನೆ ಎಲ್ಲರಿಗೂ ಕೂಡ ಒಂದು ಕಿವಿ ಮಾತು ಅಂತ ಹೇಳಿದ್ರೆ, ನ್ಯೂಸ್ ಅನ್ನು ಜಾಸ್ತಿ ನೋಡಿ, ನ್ಯೂಸ್ ಪೇಪರ್ ಅನ್ನು ಜಾಸ್ತಿ ಓದಿ. ಇದರಿಂದ ನಮಗೆ ಏನು ಸಿಗ್ತದೆ ಅಂತ ಹೇಳಿದ್ರೆ ನಾಲೆಜ್ ಸಿಗ್ತದೆ. ಆ ನಾಲೆಜ್ ಅನ್ನ ಏನು ಪಡೆದುಕೊಳ್ಳಿ ಮತ್ತು ಮುಂದಕ್ಕೆ ನಿಮ್ಮೆಲ್ಲರ ಒಂದು ಏನು ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತಾ, ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ತಾ ನಾನು ಅಭಿನಂದನೆಗಳನ್ನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ಮತ್ತೆ ಸೇರಿರುವಂತೆ ಎಲ್ಲರಿಗೂ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಖಂಡಿತವಾಗಲೂ ಹೇಳಿದಾಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಭಾಗವಹಿಸಿದಂತಹ 12 ವಿದ್ಯಾರ್ಥಿಗಳು ಖಂಡಿತವಾಗಲೂ ವಿಜಯಿಗಳೇ. ನಾವು ಮೊನ್ನೆ 12 ವಿದ್ಯಾರ್ಥಿಗಳು ವಿಜಯಿಗಳೇ. ತಮಗೆ ಮುಂದೆ ಅವಕಾಶ ಖಂಡಿತವಾಗಲಿದೆ. ಹಲವಾರು ಕಾರ್ಯಕ್ರಮಗಳು ಶಾಲಾ ಮಟ್ಟದಲ್ಲಿದೆ, ಪ್ರತಿಭಾಕಾರನಿದೆ. ತಾವೆಲ್ಲರೂ ಅದರಲ್ಲಿ ಭಾಗವಹಿಸಿ ತಮಗೆ ಪ್ರಶಸ್ತಿ ಖಂಡಿತವಾಗಲೂ ಸಿಗ್ತಾ ಅಂತ ಹೇಳುತ್ತಾ ಆಶಿಕ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿದ ನಮ್ಮ ಒಂದು ನಿವೃತ್ತ ಅಧ್ಯಾಪಕರಾಗಿ ನಮ್ಮೊಂದಿಗೆ ಸೇವೆ ಸಲ್ಲಿಸಿದಂತಹ ಇಂದುಶೇಖರ್ ಶೆಟ್ಟಿ ಅವರಿದ್ದಾರೆ. ತಮ್ಮ 2 ಹಿತ ನುಡಿಗಳನ್ನು ಈ ಮಕ್ಕಳಿಗೆ ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಭಗತ್ ಸಿಂಗ್ ಸೇವಾ ಟ್ರಸ್ಟ್ ಇದರ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಇಲ್ಲಿ ಭಾಷಣ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಹೆತ್ತವರಿಗೆ ವಂದನೆಗಳನ್ನು ಮೊಟ್ಟ ಮೊದಲು ನಾನು ಸಲ್ಲಿಸ್ತೇನೆ. ನನ್ನ ಮಿತ್ರರೆಲ್ಲ ವಿರಳವಾಗಿ ಸರಿಯಾಗಿ ಹೇಳಿದ್ದಾರೆ. ಒಂದೇ ವಿಷಯ, ಅದೇ ವಿಷಯವನ್ನು ಪದೇ ಪದೇ ಕೇಳಿ 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 ಒಂದು ರೀತಿಯ ಪಾಠ ಆಯಿತು ನನ್ನ ಪಡೆಯುವುದು. ಶಾಲೆಯ ಶಿಕ್ಷಕನಾಗಿ ನಾನು ಪಾಠ ಮಾಡಿದ್ದೇನೆ ತುಂಬ. ಆದರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ 23 ಮಂದಿ ಭಾಷಣ ಮಾಡಿದ್ದಾರೆ. 23 ಮಂದಿಯ ಭಾಷಣ ಕೂಡ ತುಂಬ ಚೆನ್ನಾಗಿದೆ.
ಒಂದು ಕೆಲವು ಕಡೆ ತಡವರಿಸಿದೆ ಅಷ್ಟೇ ಹೊರತು ಮತ್ತೇನಿಲ್ಲ. ಸ್ಟೇಜ್ ಕ್ಲಿಯರೆನ್ಸ್ ಎಂಬುದು ನೋಡಿ 10,000 ಹೆಚ್ಚು ನಾಟಕದಲ್ಲಿ ಆಕ್ಟ್ ಮಾಡಿದ್ದೆ. ಈಗಲೂ ಕೂಡ ಒಮ್ಮೊಮ್ಮೆ ನಮಗೆ ಸ್ಟೇಜ್ ಕ್ಲಿಯರೆನ್ಸ್ ಬರ್ತದೆ. ಆ ಸಭೆಗೆ ಹೋಗುವಾಗ ಆ ತಯಾರಿ ಇಲ್ಲದಿದ್ದರೆ ಭಯ ಆಗ್ತದೆ. 60 ವರ್ಷಗಳಿಂದ ನಾನು ನಾಟಕ ರಂಗದಲ್ಲಿ ಪಾತ್ರ ಮಾಡ್ತಾ ಇದ್ದೇನೆ. ಮಗುವಿನಿಂದ ಬಾಲ ನಟನಾಗಿ ಬಂದವ, ಈಗಲೂ ಸ್ತ್ರೀ ವೇಷ ಮಾಡ್ತಾ ಇದ್ದೇನೆ. ಈಗ ರಂಗಚಲನದಲ್ಲಿದ್ದೇನೆ, ತುಳುವಿನ ತುಡರಿ ತಂಡಗಳಲ್ಲಿ ಮಾಡ್ತಾ ಇದ್ದೇನೆ. ಆದರೆ ಇಲ್ಲಿ ಹೇಳುವುದೇನೆಂದರೆ, ಕೆಲವು ಫಸ್ಟ್ ಸೆಕೆಂಡ್ ಥರ್ಡ್ ಕೇವಲ ಅರ್ಧ ಮಾರ್ಕಿನಿಂದ ಸ್ವಲ್ಪ ನಿಮ್ಗೆ ಆಚೆ ಆಚೆ ಬರ್ತೇ ಹೊರತು ಅದನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಜಯ ಅಂತ ಫಸ್ಟ್ ಸೆಕೆಂಡ್ ಬಂದೇ ಬರ್ತದೆ. ಎಲ್ಲರಿಗೆ ಫಸ್ಟ್ ಕೊಡಬೇಕು. ಅಷ್ಟು ಚೆನ್ನಾಗಿ ಎಲ್ಲರೂ ಮಾತಾಡಿದ್ದೀರಿ. ಆದರೆ ಮತ್ತೇನು ಹೇಳಲಿಕ್ಕೆ ಆಗುತ್ತದೆ, ಒಬ್ಬರು ಮಾತಾಡುವ ರೀತಿ ಅದು ಅಷ್ಟು ಚೆಂದ ಕಾಣ್ತದೆ. ಮತ್ತೊಬ್ಬರು ಭಾಷಣದ ರೀತಿಯಲ್ಲಿ ಮಾಡಿದ್ದಾರೆ, ಇದಕ್ಕೆ ನಟಿಸಿ ಮಾತಾಡಿದ್ದಾರೆ. ಅಂಥದ್ದು ಅವರವರ ಪ್ರತಿಭೆ, ಎಲ್ಲರ ಮಾತು, ಎಲ್ಲರ ಭಾಷಣ ನನಗಂತೂ ತುಂಬ ಹಿಡಿಸ್ತಿದೆ. ನಾನೇ ಪ್ರೈಸ್ ಕೊಡುವಂಥದ್ದಿದ್ರೆ 23 ಫಸ್ಟ್ ಕೊಡುವಂಥ ಒಂದು ಮನಸ್ಸು ನನ್ನದು. ಆದರೆ ಅದು ಸಾಧ್ಯ ಇಲ್ಲ. ಎಲ್ಲರಿಗೂ ಇನ್ನು ಮುಂದೆ ಒಳ್ಳೆಯ ಭವಿಷ್ಯ ಬರಲಿ, ಒಳ್ಳೆಯ ಮಾತನಾಡಿ, ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದ ಭಾಷಣದ ತೀರ್ಪುಗಾರಿಕೆಯನ್ನು ನಾವು ಮತ್ತೆ ಅಲ್ಲಿ ಅನೌನ್ಸ್ ಮಾಡಲಿಕ್ಕಿದ್ದೇವೆ. ದಯವಿಟ್ಟು ತಾವೆಲ್ಲರೂ ಮೇಲಿನ ವೇದಿಕೆಗೆ ತಾವೆಲ್ಲರೂ ನೆತ್ತಿಯಲ್ಲಿ
ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿಯ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿಯ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ ಭಾರತ 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 ಎನ್ನಲು ಜೀವನ ಸಾರ್ಥಕ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿಯ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿಯ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ನಾನು ಭಾರತೀಯನೆಂದು ಗರ್ವದಿಂದ ಹೇಳುನಿ ಹತ್ತು ಹಲವು ಧರ್ಮವ ಒಂದೇ ಎಂದು ಕಾಣುವ ನಾನು ಭಾರತೀಯನೆಂದು ಗರ್ವದಿಂದ ಹೇಳುನಿ ಹತ್ತು ಹಲವು ಧರ್ಮವ ಒಂದೇ ಎಂದು ಕಾಣುವ ಪುಣ್ಯ ಭೂಮಿ ನನ್ನ ದೇಶ ಭುವಿಯ ಸ್ವರ್ಗವು ಭುವಿಯ ಸ್ವರ್ಗವು ಭುವಿಯ ಸ್ವರ್ಗವು ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಹೇಳುನಿ ಹೆಮ್ಮೆಯಿಂದ ಹಾಡುತ್ತಾ ವಿಶ್ವಕ್ಕೆ ಗುರುವು ನನ್ನ ಭಾರತ ಹೇಳುನಿ ಹೆಮ್ಮೆಯಿಂದ ಹಾಡುತ್ತಾ ವಿಶ್ವಕ್ಕೆ ಗುರುವು ನನ್ನ ಭಾರತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿಯ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿಯ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ಶಾಂತಿಯ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ಧನ್ಯವಾದಗಳು. ಓ ನನ್ನ ದೇಶ ಬಾಂಧವರೇ ಕಣ್ಣೀರ ಕಥೆಯಿದು ಕೇಳಿ ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ ಓ ನನ್ನ ದೇಶ ಬಾಂಧವರೇ ಕಣ್ಣೀರ ಕಥೆಯಿದು ಕೇಳಿ
ವೀರಮರಣವಪ್ಪಿದ ಸೈನ್ಯಕ್ಕೆ ಆಶ್ರಿತರ್ಪಣೆ ನೀಡಿ ಜನರೇ ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕತೆ ಕೇಳಿ. ಓ ನನ್ನ ದೇಶ ಬಾಂಧವರೇ, ಕಣ್ಣೀರ ಕತೆ ಇದು ಕೇಳಿ. ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕತೆ ಕೇಳಿ. ಜಯ ಭಾರತ ಜಯ ಭಾರತ ಜಯ ಭಾರತ ಸೇನಾ. ಜಯ ಭಾರತ ಜಯ ಭಾರತ ಜಯ ಭಾರತ ಸೇನಾ. ಜಯ ಭಾರತ ಜಯ ಭಾರತ ಜಯ ಭಾರತ ಸೇನಾ. ವಂದೇ ಮಾತರಂ. ಜೀವನ್ ಕುಮಾರ್ ತುಕೋಟಿ ಇವರ ಅಧ್ಯಕ್ಷರ ಈ ಒಂದು ವತಿಯಿಂದ ಕೊಡುವಂಥ ಗೌರವ ನನಗೆ ವಂದನೆಗಳು ಸರ್ ಇಂದುಶೇಖರ್ ಸರ್. ಅದೇ ರೀತಿ ಮುಂದೆ ನಮ್ಮೊಂದಿಗೆ ಆಶಿಕ್ ಮಾಡೂರು ಒಬ್ಬ ಒಳ್ಳೆಯ ಕಲಾವಿದನಾಗಿ ನಮ್ಮೊಂದಿಗೆ ಇದ್ದಂತಹ ಆಶಿಕ್ ಮಾಡೂರು ಇದ್ದಾರೆ. ಇವರಿಗೂ ಸಹ ಭಗತ್ ಸಿಂಗ್ ಪರವಾಗಿ ತುಂಬ ವಂದನೆಗಳು ಸಲ್ಲಿಸ್ತಾ ಗೌರವದ ಶಾಲು ಮತ್ತು ಸ್ಮರಣಿಕೆಯ ಗೌರವವನ್ನು ಸ್ವೀಕರಿಸ್ತಾ ಇದ್ದೇವೆ. ದೂರದ ಸುಳ್ಯ ಕಡೆಯಿಂದ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಖಂಡಿತವಾಗ್ಲೂ ಬಹಳ ಖುಷಿ ಆಗ್ತದೆ. ಸಾಧಾರಣ ಒಂದು 200 ಕಿಲೋಮೀಟರ್ ದೂರದಿಂದ ಈ ಕಾರ್ಯಕ್ರಮಕ್ಕೆ ಬಂದಕ್ಕೆ ನಮಗೆ ವಂದನೆ ಸಲ್ಲಿಸ್ತಾ ಅವರಿಗೊಂದು ಅಭಿನಂದನಾ ಪತ್ರವನ್ನು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ತನ್ಮಯ್ ಎನ್ ಸೋಮಯ್ಯಜಿ ಇವರು ಗೌರವದ ಸ್ಮರಣಿಗೆಯನ್ನು ಸರ್ಟಿಫಿಕೇಟ್ ಅನ್ನು ನೀಡಬೇಕಾಗಿ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲದಲ್ಲಿ ಬಂದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಇನ್ನು ಸುಳ್ಯಕ್ಕೆ ಹೋಗುವುದರಿಂದ ಅವರಿಗೆ ಮೊದಲಾಗಿ ನೀಡುವಂತಹ ಗೌರವ ಅಭಿನಂದನಾ ಪತ್ರ. Contest number 4, Swastika P. ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ. ಒಂದೇ ಆಸೆಯು ಮನದಲ್ಲಿ. ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ. ನಿನ್ನ ನಾಮ
ಮುಂದಿನ ಸ್ಪರ್ಧಿ ಕಂಟೆಸ್ಟೆಂಟ್ ನಂಬರ್ 6 ಸ್ಫೂರ್ತಿ ಭಂಡಾರಿ. मेरा कर्म तू मेरा धर्म तू तेरा सब कुछ मैं मेरा सब कुछ तू हर कर्म अपना करेंगे हर कर्म अपना करेंगे ए वतन तेरे लिए दिल दिया है जान भी देंगे ए वतन तेरे लिए दिल दिया है जान भी देंगे ए वतन तेरे लिए हर कर्म अपना करेंगे हर कर्म अपना करेंगे ए वतन तेरे लिए दिल दिया है जान भी देंगे ए वतन तेरे लिए तू मेरा कर्मा तू मेरा धर्मा तू मेरा अभिमान है तू मेरा कर्मा तू मेरा धर्मा तू मेरा अभिमान है ए वतन महबूब मेरे तुझ पे दिल कुर्बान है हम जिएंगे और मरेंगे ए वतन तेरे लिए दिल दिया है जान भी देंगे ए वतन तेरे लिए दिल दिया है जान भी देंगे ए वतन तेरे लिए हिंदू मुस्लिम सिख ईसाई हम वतन हम नाम है जो करे इनको जुदा मजहब नहीं इल्जाम है हम जिएंगे और मरेंगे ए वतन तेरे लिए दिल दिया है जान भी देंगे ए वतन तेरे लिए दिल दिया है जान भी देंगे ए वतन तेरे लिए ए वतन तेरे लिए ए वतन तेरे लिए थैंक यू ಪ್ರಜ್ಞಾ ಕುಲಾಲ್. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನ
ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು. ನಮ್ಮೊಂದಿಗೆ ಪುರಸಭೆಯ ಕೌನ್ಸಿಲರ್ ಆದಂತಹ ಸಪ್ನಾ ಶೆಟ್ಟಿ ಅವರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಸೊ ಅವರಿಗೆ ಪಾರ್ಟಿಸಿಪೇಟ್ ಸರ್ಟಿಫಿಕೇಟನ್ನು ಜಯತಿ ಜಯತಿ ಭಾರತ ಮಾತಾ ಭುದಗೀತಾ. ಜಯತಿ ಜಯತಿ ಭಾರತ ಮಾತಾ ಭುದಗೀತಾ. ನಿಖಿಲ ಮತಾ ವನ ನಿರತ ನಟ ಜನ ಸುಹಿತಾ. ನಿಖಿಲ ಮತ ವನ ನಿರತ ನಟ ಜನ ಸುಹಿತಾ. ಜಯತಿ 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 ಜಯತಿ. सकल जीव समता साधु साधु विदिता. सकल जीव समता साधु साधु विदिता. अखिल लोक प्रतिता परमानंद समुदिता. अखिल लोक प्रतिता परमानंद समुदिता. जयति जयति भारत माता बुधगीता. जयति जयति भारत माता बुधगीता. निखिल मता वन निरत नट जन सुहिता. निखिल मत वन निरत नट जन सुहिता. जयति 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 जयति. अगणित गुणशीला अति दयाल बाला. अगणित गुणशीला अति दयाल बाला. प्रकटित शुभ जाला पतिता प्राणलोला. प्रकटित शुभ जाला पतिता प्राणलोला. जयति जयति भारत माता बुधगीता. रि गरि सानि स गा गरि मा ग प प म प म ग प म प द प म प म ग म रि गरि गरि रि सा. प म प द प म प म ग म रि गरि गरि रि सा. सा नि ಸ ಗರಿ ಗ ಪ ಮ ಪ. सा नि ಸ ಗರಿ ಗ ಪ ಮ ಪ. ಜಯತಿ ಜಯತಿ ಭಾರತ ಮಾತಾ ಭುದಗೀತಾ. ಜಯತಿ ಜಯತಿ ಭಾರತ ಮಾತಾ ಭುದಗೀತಾ. ಧನ್ಯವಾದಗಳು. ಮುಂದಿನ ಕಂಟೆಸ್ಟೆಂಟ್ ಭಾಗ್ಯಶ್ರೀ. ದೇಶ 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 ನನ್ನದು. ದೇಶ 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 ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ಹರಿಹರಿಯುವ ನೀರ ಕಣ ಮೇಲಗುವ ಬಾನಂಗಣ. ಹಸಿರಾಗಿಹ ಮಣ್ಣ ಕಣ ಹಾರಾಡುವ ಹಕ್ಕಿಗಣ. ಹರಿಹರಿಯುವ ನೀರ ಕಣ ಮೇಲಗುವ ಬಾನಂಗಣ. ಹಸಿರಾಗಿಹ ಮಣ್ಣ ಕಣ ಹಾರಾಡುವ ಹಕ್ಕಿಗಣ. ಹೊಳೆ ಹೊಳೆಯುವ ಚುಕ್ಕಿಗಣ ಎಲ್ಲ ನನ್ನದು. ಎಲ್ಲ ನನ್ನದು ಎಲ್ಲ ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನ್ನಡ
ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ದೇಶ 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 ನನ್ನದು ದೇಶ 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 ನನ್ನದು. ಧನ್ಯವಾದಗಳು. ಧನ್ಯವಾದಗಳು ಭಾಗ್ಯಶ್ರೀ ಅವರಿಗೆ. ಮುಂದಿನ ಕಂಟೆಸ್ಟೆಂಟ್ ತ್ರಿಷಾ ಪೂಜಾರಿ. ಸ್ವತಂತ್ರ ಪ್ರಶಾಂತ ಇಡೀ ದೇಶವೀಗ ಈ ನೋವು ನಿರಾಶೆ ಕೊನೆಯಾಯಿತೀಗ ಸೆರೆವಾಸ ಕೊನೆಗೊಂಡು ಜಯ ಕಂಡ ದಿನವೇ ಅಳಿವೆಂದು ಬರದಂತೆ ಉಳಿದಂತ ನೆಲವೇ ದೇಶ ನನ್ನ ದೇಶ ದೇಶ ನನ್ನ ದೇಶ ದೇಶ ನನ್ನ ದೇಶ ದೇಶ ನನ್ನ ದೇಶ हम बुलबुलें हैं इसकी है गुलसिता हमारा सारे जहां से अच्छा हिंदुसिता हमारा ಧುಮ್ಮಿಕ್ಕಿ ಜರಿಯಂತೆ ಮುನ್ನುಗ್ಗಿ ಎದೆಗುಂದದೆ ಹೋರಾಡಿ ಮಡಿದ ಜನರು ಈ ದಾಸ್ಯ ಕೊನೆಯಾಗದು ಈ ದೇಶ ಹಸನಾಗದು ಈ ಜೀವ ಪನವಾಗಿಡಲು ತಾಯಿ ಭಾರತಾಂಬೆ ಎಲ್ಲ ನಿನ್ನ ಸೇವೆ ಒಂದೇ ದೇಶಭಕ್ತಿ ಅದುವೇ ನಮ್ಮ ಶಕ್ತಿ ಮೋಸ ಬಲು ಮೋಸ ಕೊಡುವವರಂತೆ ವೇಷ ಕುದಿವಾಗ ಬಿಸಿ ರಕ್ತ ಉಳಿವಿಲ್ಲ ಒಂದು ನಿಮಿಷ ಪ್ರತಿ ನಾಡಿ ಮಿಡಿವಾಗ ಪ್ರತಿಧ್ವನಿಯೇ ನಮದು ನಮದೇ ಭರತ ನೆಲ ದೇಶ ನನ್ನ ದೇಶ ದೇಶ ನನ್ನ ದೇಶ ದೇಶ ನನ್ನ ದೇಶ ದೇಶ ನನ್ನ ದೇಶ ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ ನಿನ್ನ ನಾಮ ನಿನಾದವಾಗಲಿ ಶ್ರಮಿಪೆನ ಪ್ರತಿ ಕ್ಷಣದಲ್ಲಿ ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿವೆನು ಛಲದಲ್ಲಿ ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ ನಗುತ್ತ ನಲಿಯುವ ನಿನ್ನ ವದನ ನೋಡಿ ನಲಿಯುವುದು ಎನ್ನೆದೆ ನಿನ್ನ ದುಃಖಿತ ವದನ ವೀಕ್ಷಿಸಿ ಸಿಡಿಯುವುದೆನ್ನಯ ಹೃದಯವು ನಿನ್ನ ಮುಖದ
ರುದ್ರನಾಗಿ ವಿರೋಧಿ ವಿಷವನ್ ಭರದಿ ನಾನದ ನುಂಗುವೆ ಜಗವ ಮೆಚ್ಚಿಸಿ ಅದರ ಹೃದಯ ನಿನ್ನೆಡೆಗೆ ನಾ ಸೆಳೆಯುವೆ ಸೃಜಿಪೆ ಜಗದಲ್ಲಿ ನಿನ್ನ ಪೂಜಿಪ ಕೋಟಿ ಕೋಟಿ ಭಕ್ತರ ಕೀರ್ತಿ ಶಿಖರದಿ ಮಾತೆ ಮಂಡಿಸು ಅರ್ಪಿಸುವೆ ನಾ ಸರ್ವವ ಮಾತೆ ಪೂಜಕ ನಾನು ಎನ್ನಯ ಶಿರವ ನಿಡುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ